ನನ್ನನ್ನು ಯಾರೂ ಅಪಹರಿಸಿಲ್ಲ. ನಾನು ಪ್ರೀತಿಸಿದವನ ಜೊತೆ ಸ್ವ ಇಚ್ಛೆಯಿಂದ ಹೋಗಿದ್ದೇನೆ ಎಂದು ಸುಬ್ರಹ್ಮಣ್ಯದಲ್ಲಿ ನಾಪತ್ತೆಯಾಗಿದ್ದ ಗ್ರಾಮ ಪಂಚಾಯತ್ ಸದಸ್ಯೆ ಭಾರತಿ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ನಾನಾಗೇ ಬಂದಿದ್ದೇನೆ, ನನ್ನನ್ನು ಯಾರೂ ಅಪಹರಿಸಿಲ್ಲ. ನಾನು ಒಬ್ಬರನ್ನ ಮನೆ ಹತ್ತಿರ ಬರಲು ಹೇಳಿದ್ದೆ, ಅವರು ಬಂದು ನನ್ನನ್ನು ಕರೆದುಕೊಂಡು ಹೋದರು. ನಾವು ಕಳೆದ 5 ವರ್ಷಗಳಿಂದ ಲವ್ ಮಾಡ್ತಾ ಇದ್ದೇವೆ, ಈಗಲೂ ಮಾಡ್ತಾ ಇದ್ದೇವೆ. ಮದುವೆಗೆ ಮುಂಚೆನೂ ಲವ್ ಮಾಡ್ತಿದ್ದೆ. ಇದರಿಂದಾಗಿ ಯಾರಿಗೂ ತೊಂದರೆ ಕೊಡಬೇಡಿ, ಯಾರ ಹತ್ತಿರನೂ ಕೇಳೋದು ಬೇಡ, ನಮಗೆ ತೊಂದರೆ ಕೊಡಬೇಡಿ. ಹಾಗೇನಾದರೂ ಮಾಡಿದರೆ ನಾವಿಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ನಾನು ಖುಷಿಯಾಗಿದ್ದೇನೆ ಎಂದು ಭಾರತಿ ಹೇಳಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ನಾನಾಗೆ ಬಂದಿದ್ದೀನಿ, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ. ನಾನು ಮನೆ ಹತ್ರ ಅವ್ರನ್ನ ಬರೋಕ್ಕೆ ಹೇಳಿದರೆ ಅವ್ರು ಬಂದು ಕರ್ಕೊಂಡೋದ್ರು. 5 ವರ್ಷದಿಂದ ಲವ್ ಮಾಡ್ತಾಯಿದ್ದೇನೆ, ಇವಾಗಲೂ ಮಾಡ್ತಾಯಿದ್ದೀನಿ, ಮದುವೆಗೆ ಮುಂಚೆನೂ ಮಾಡ್ತಾಯಿದ್ದೆ. ಇದರಿಂದಾಗಿ ಯಾರಿಗೂ ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ. ಯಾರ ಹತ್ರ ಕೇಳೋದು ಆಗಲಿ, ಫೋನ್ ಮಾಡೋದಾಗಲಿ, ಟ್ರೇಸ್ ಮಾಡೋದಾಗಲಿ, ಯಾರಿಗೂ ತೊಂದರೆ ಟಾರ್ಚರ್ ಕೊಡೋದಕ್ಕೆ ಹೋಗಬೇಡಿ. ಹಾಗೇನಾದರೂ ಮಾಡಿದರೆ ನಾವಿಬ್ಬರು ಸುಸೈಡ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರ ಹೆಸರು ಹೇಳಿ. ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ನಾನು ಖುಷಿಯಾಗಿಯೇ ಇದ್ದೀನಿ. ಆಮೇಲೆ ಏನಾದರೂ ಆದರೆ ನೀವೇ ಜವಾಬ್ದಾರಿ, ನಾವು ಜವಾಬ್ದಾರರಲ್ಲ. ನಾನಾಗೆ ಬಂದಿದ್ದೀನಿ, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ. ನಾನು ಮನೆ ಹತ್ರ ಅವ್ರನ್ನ ಬರೋಕ್ಕೆ ಹೇಳಿದರೆ ಅವ್ರು ಬಂದು ಕರ್ಕೊಂಡೋದ್ರು. ಕಳೆದ ಕೆಲವು ದಿನಗಳ ಹಿಂದೆ ಸುಬ್ರಹ್ಮಣ್ಯದಿಂದ ಗ್ರಾಮ ಪಂಚಾಯತ್ ಸದಸ್ಯ ನಾಪತ್ತೆಯಾಗಿದ್ದರು ಎನ್ನುವ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಈ ಬಗ್ಗೆ ಸಾಕಷ್ಟು ವಿಚಾರಗಳು ಹರಿದಾಡ್ತಿದ್ದು, ಈ ಕಾರಣದಿಂದ ಸ್ವತಃ ಭಾರತಿಯವರೇ ವಿಡಿಯೋ ಮಾಡಿ ತನ್ನ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗೇನಾದರೂ ಮಾಡಿದರೆ ನಾವಿಬ್ಬರು ಸುಸೈಡ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರ ಹೆಸರು ಹೇಳಿ. ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ನಾನು ಖುಷಿಯಾಗಿಯೇ ಇದ್ದೀನಿ. ಆಮೇಲೆ ಏನಾದರೂ ಆದರೆ ನೀವೇ ಜವಾಬ್ದಾರಿ, ನಾವು ಜವಾಬ್ದಾರರಲ್ಲ.